ಬಿಜೆಪಿಯಲ್ಲಿ ಕಾರ್ಯಕರ್ತರು ಮುಖ್ಯ. ನಾವು ಶಾಸಕರ ಅಥವಾ ಸಚಿವರ ಮನೆಗೆ ನಾಮಫಲಕವನ್ನ ಅಳವಡಿಸುವುದಿಲ್ಲ. ಸಾಮಾನ್ಯ ಕಾರ್ಯಕರ್ತನ ಮನೆಗೆ ನಾಮಫಲಕವನ್ನ ಅಳವಡಿಸುತ್ತೇವೆ. ಇದು ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಕೊಡುವ ಗೌರವ ಎಂದು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ರಾಜ್ಯ ಖಾತೆ ಸಚಿವರಾದ ಎ ನಾರಾಯಣಸ್ವಾಮಿ ಅವರು ಹೇಳಿದರು. ಅವರು ಮಂಗಳೂರಿನ ಬಳ್ಳಾಲ್ಬಾಗ್ ವಿವೇಕ ನಗರಕ್ಕೆ ಭೇಟಿ ನೀಡಿ ಬೂತ್ ಅಧ್ಯಕ್ಷನ ಮನೆಗೆ ನಾಮಫಲಕವನ್ನ ಅಳವಡಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿ ಸದಸ್ಯತ್ವದ ಅಭಿಯಾನದಲ್ಲಿ ಸಾಕಷ್ಟು ಸದಸ್ಯರನ್ನ ಹೊಂದಿದ್ದೇವೆ. ಅದರಲ್ಲಿ ಕಾರ್ಯಕರ್ತರ ಪಾತ್ರ ಮುಖ್ಯವಾಗಿತ್ತು. ದೀನ್ ದಯಾಳ್ ಉಪಾಧ್ಯಾಯರು ಮಂತ್ರಿ ಪದವಿಯನ್ನ ತ್ಯಜಿಸಿ ದೇಶದ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದವರು. ಬಿಜೆಪಿ ಎಲ್ಲರ ಸಾಮಾಜಿಕ ನ್ಯಾಯವನ್ನ ಒದಗಿಸಲಿದೆ ಎಂದು ಹೇಳಿದರು. ಸಾಮಾನ್ಯ ಕಾರ್ಯಕರ್ತನಾಗಿ ಶಾಸಕನಾಗಿದ್ದಾಗ ಸಂಘಟನೆ ಮನೆ ಹತ್ರ ಬಂದು ನೀವು ಶಾಸಕರಾಗಿದ್ದೀರಾ, ನಾಮಫಲಕ ಹಾಕ್ಬೇಕಂತ ಹಾಕೋದಿಲ್ಲ, ಅದನ್ನು ಶಾಸಕನೇ ಹಾಕ್ಕೊಬೇಕು. ಏನಾಗುತ್ತೆ ಸರ್, ಅವರೇ ಹಾಕ್ಕೊಬೇಕು. ನಾನು MLA ಆಗಿದ್ದೀನಿ, ಜನ ಓಟ್ ಹಾಕಿದ್ದಾರೆ, ಜನ ಗೆಲ್ಲಿಸ್ಬಿಟ್ಟಿದ್ದಾರೆ, ನಾನು ಗುರ್ತು ಸಿಗಬೇಕು ಅಂತೇಳಿ ಅವರೇ ಬೋರ್ಡ್ ಹಾಕ್ಕೊಳ್ತಾರೆ. BJPಯ ಸದಸ್ಯತ್ವ ಅಭಿಯಾನದ ನಂತರ ಮೊಟ್ಟ ಮೊದಲಿಗೆ ನಾವೇನು ಎಂಟು ಕೋಟಿ ಸದಸ್ಯರನ್ನು ಹೊಂದಿವಿ. ಆನಂತರ 12 ಕೋಟಿ ಸದಸ್ಯತ್ವವನ್ನು ಪಡೆದ್ವಿ. ಸದಸ್ಯತ್ವ ಅಭಿಯಾನಕ್ಕೆ ಕಾರ್ಯಕರ್ತರು ಮನೆ ಹತ್ರ ಹೋಗ್ಬೇಕಾಗಿ ಬಂತು. ಕಾರ್ಯಕರ್ತರನ್ನು ಸದಸ್ಯ ಆಗೋವರನ್ನು ಆಹ್ವಾನ ಮಾಡಬೇಕಾಗಿ ಬಂತು. ಅದಕ್ಕೂ ಮೊದಲು BJP ಸಂಘ ಪರಿವಾರ ಸಂಘಟನೆ ಮಂಗಳೂರನ್ನು ಹೊರತುಪಡಿಸಿ ಹಲವಾರು ಹೋರಾಟಗಳು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಉಪಮೇಯರ್ ಸುಮಂಗಲಾ ರಾವ್, ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಶಕಿಲಾ ಕಾವಾ, ವಿಜಯಕುಮಾರ್ ಶೆಟ್ಟಿ, ನಿತಿನ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು.